ಕಾನೂನು ಹೋರಾಟ ನಡೆಸಬಹುದು. ಅದು ವಕೀಲರಿಗೂ ಕಕ್ಷಿದಾರರಿಗೂ ಸುಲಭ. ಆದರೆ ರಾಜಿ ಸಂಧಾನ ಕಷ್ಟ ಮತ್ತು ಸವಾಲಿನ ಕೆಲಸವಾಗಿದೆ. ಶ್ರೀಕೃಷ್ಣ ಪರಮಾತ್ಮನಿಗೆ ರಾಜಿ ಸಂಧಾನ ಕಷ್ಟವಾಗಿತ್ತು ಎಂಬುದನ್ನು ನಾವೆಲ್ಲ ತಿಳಿದುಕೊಂಡಿದ್ದೇವೆ. ಯಾಕೆಂದರೆ ಪ್ರತಿಯೊಂದು ಪ್ರಕರಣದಲ್ಲೂ ದುರ್ಯೋಧನ ಮತ್ತು ಕೌರವರು ಇರ್ತಾರೆ. ಇಂತಹ ಸವಾಲಿನ ಕೆಲಸವನ್ನ ಉಡುಪಿ ನ್ಯಾಯಾಲಯ ಮೆಟ್ಟಿ ನಿಂತು ಸಹಸ್ರಾರು ಪ್ರಕರಣಗಳನ್ನು ಲೋಕ ಅದಾಲತ್ ಮೂಲಕ ಬಗೆಹರಿಸಿದೆ ಎಂದು ವಕೀಲರ ಸಂಘದ ಅಧ್ಯಕ್ಷ ಬಿ ನಾಗರಾಜ್ ಹೇಳಿದ್ದಾರೆ. ಉಡುಪಿ ಜಿಲ್ಲಾ ನ್ಯಾಯಾಲಯದಲ್ಲಿ ಈ ವರ್ಷದ 3ನೇ ಲೋಕ ಅದಾಲತ್ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಅವರು ಮಾತನಾಡಿದರು. ಲೋಕ ಅದಾಲತ್ ಉದ್ಘಾಟನೆಯನ್ನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ನ್ಯಾಯಾಧೀಶ ಶಾಂತವೀರ ಶಿವಪ್ಪ ನೆರವೇರಿಸಿದರು. ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶರ್ಮಿಳಾ ಎಸ್, ನ್ಯಾಯಾಧೀಶ ದಿನೇಶ್ ಹೆಗ್ಡೆ, ವಕೀಲರು ಉಪಸ್ಥಿತರಿದ್ದರು. 4382 ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳು ಮತ್ತು 28,000 ಮಾಡಿದ್ದೇವೆ. ಇದರಿಂದ ಏನು ಲಾಭ ಅಂದರೆ ಸರ್ಕಾರವಾಗಿ ನಿಮ್ಮ ಹಣ, ಸಂಬಂಧ ಮತ್ತು ಸಮಯವನ್ನು ಉಳಿಸ್ಕೊಳ್ಬೋದು. ಈ ದಿನ ಲೋಕದ ಒಂದು ವಿಶೇಷ ಏನಪ್ಪಾ ಅಂದರೆ ಮೊದಲ ಬಾರಿಗೆ ಒಂದು ಅಪಘಾತ ವಿಮಾ ಪರಿಹಾರಕ್ಕೆ ಸಂಬಂಧಪಟ್ಟ ವಿಮಾ ಕಂಪನಿಯವರು 90 ಒಂದು ಕ್ಯಾಲೆಂಡರ್ ಇವೆಂಟ್ಸ್ ಪ್ರಕಾರ ನಾವು ಲೋಕ ಅದಾಲತನ್ನ ದೊಡ್ಡ ಪ್ರಮಾಣದಲ್ಲಿ ಅಂದರೆ ಬೃಹತ್ ಲೋಕ ಅದಾಲತ್ಗಳನ್ನ ಮಾಡ್ತಾ ಇದ್ದೀವಿ. ಇದು ಈ ವರ್ಷದ 3ನೇ ಬೃಹತ್ ಲೋಕ ಅದಾಲತ್, ಮೆಗಾ ಲೋಕ ಅದಾಲತ್. ಇದರಲ್ಲಿ ನಾವು ಎಲ್ಲ ರೀತಿಯ ರಾಜಿ ಆಗತಕ್ಕಂಥ ಪ್ರಕರಣಗಳು ಅಂದರೆ ಕ್ರಿಮಿನಲ್ ನ್ಯಾಯಾಲಯದಲ್ಲಿ ವಾದ ಬೇಕಾದರೆ ಮಂಡಿಸುವುದು ರಾಜಿ ಸಂಧಾನ ತುಂಬ ಕಷ್ಟದ ಕಾರ್ಯ. ಕಷ್ಟ ನಮಗೆ ಮಾತ್ರ ಅಲ್ಲ, ಕೃಷ್ಣನಿಗೂ ಕೂಡ, ಕೃಷ್ಣ ಪರಮಾತ್ಮ ಅಂತ ನಾವು ಕಥೆಯಲ್ಲಿ ಏನು ಕೇಳ್ತೇವ, ಕೃಷ್ಣ ಪರಮಾತ್ಮನಿಗೂ ಕೂಡ ರಾಜಿ ಸಂಧಾನ ಮಾಡಿ ಆಗಲಿಲ್ಲ ಅನ್ನೋ ಕಥೆಯನ್ನು ನಾವು ಕೇಳಿದ್ದೇವೆ. ಅಂಥ ನಿಟ್ಟಿನಲ್ಲಿ ನಮ್ಮ ಉಡುಪಿ ನ್ಯಾಯಾಲಯ ನೂರಾರು ಸಹಸ್ರಾರು ಕೇಸುಗಳಲ್ಲಿ ಇವತ್ತು ರಾಜಿ ಮುಖಾಂತರ ಇತ್ಯರ್ಥ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಇಲ್ಲಿ ಯಾರು ಕೃಷ್ಣ ನ್ಯಾಯಾಧೀಶರವರು ಅದನ್ನು ಪಡ್ಕೊಂಡಿದ್ದಾರೆ, ವಕೀಲರನ್ನು ಪಡ್ಕೊಂಡಿದ್ದಾರೆ, ಆ ಎಲ್ಲ ಕ್ರೆಡಿಟ್ ಅವರಿಗೆ ಹೋಗ್ತಾರೆ. ಯಾಕೆ ರಾಜಿ ಸಂಧಾನ ಕಷ್ಟ ಆಗ್ತದೆ ಅಂತ ಹೇಳಿದರೆ, ಎಲ್ಲ ಪ್ರಕರಣಗಳಲ್ಲಿ ಒಬ್ಬ ದುರ್ಯೋಧನ ಇದ್ದೇ ಇರ್ತಾರೆ, ಕೌರವ ಇದ್ದೇ ಇರ್ತಾರೆ. 2 ಎಕ್ಸಾಂಪಲ್ ನಾನು ಹೇಳ್ತೇನೆ. ಒಂದು ಫೈನಲ್ ಡಿಗ್ರಿ ಇವತ್ತಿಗೂ ಪೆಂಡಿಂಗ್ ಇದೆ. ನನ್ನ ಸೀನಿಯರ್ 68 ಮಾಡಿದಂಥ ವಯಸ್ಸು